ವಿಧಾನ ಪರಿಷತ್ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ 110% ಸಿದ್ಧವಾಗಿದೆ. ಗ್ರಾಮ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ದೇವೆ, ಅಲ್ಲದೆ ಚುನಾವಣೆಯ ಪ್ರಾತ್ಯಕ್ಷಿಕೆಯನ್ನು ಕೂಡ ನಡೆಸಿದ್ದೇವೆ ಎಂದು ಬಿಜೆಪಿಯ ಜಿಲ್ಲಾ ವಕ್ತಾರ ಜಗದೀಶ್ ಶೆಣವ ಹೇಳಿದರು. ಅವರು ಮಂಗಳೂರಿನಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಮ್ಮ ಜಿಲ್ಲೆಯಲ್ಲಿ 3535 ಮತ್ತು ಉಡುಪಿ ಜಿಲ್ಲೆಯಲ್ಲಿ 2505 ಮತದಾರರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಗ್ರಾಮದಲ್ಲಿ ಶಾಸಕರನ್ನ ಕೂಡ ಸೇರಿಸಿಕೊಂಡು 110% ಚುನಾವಣಾ ತಯಾರಿ ನಡೆದಿದೆ. ಅಲ್ಲದೆ ಚುನಾವಣೆಯ ಪ್ರಾತ್ಯಕ್ಷಿಕೆಯನ್ನ ಕೂಡ ನಡೆಸಿದ್ದೇವೆ. ಬಿಜೆಪಿ ಮಾತ್ರವಲ್ಲದೆ ಉಳಿದ ಮತದಾರರು ಕೂಡ ದೇಶ ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮತ ನೀಡಲಿದ್ದಾರೆ ಎಂದು ಹೇಳಿದರು. ನಾಡ್ದು ನಮ್ಮ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ. ನಮ್ಮ ಜಿಲ್ಲೆಯಲ್ಲಿ 3535 MLC ಎಲೆಕ್ಷನ್ ಹಾಗೂ ಉಡುಪಿಯಲ್ಲಿ 2505 ಈ ಮತದಾರರಿದ್ದಾರೆ. ಇದಕ್ಕೆ ನಮಗೆಲ್ಲ ಗೊತ್ತಿರ್ಬೋದು. ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಕೆಲಸ ಸಂಪೂರ್ಣವಾಗಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಶಾಸಕರನ್ನು ಸೇರಿಸಿಕೊಂಡು ಎಲ್ಲ ಗ್ರಾಮ ಮಟ್ಟದಿಂದ ಹಿಡಿದು ಎಲ್ಲ ಇಷ್ಟರವರೆಗೆ ಯಾರೆಲ್ಲ ವೋಟರ್ಸ್ ಇದ್ದಾರೆ, ಇನ್ನು 1-2 ಕ್ಷೇತ್ರ ಮಾತ್ರ ಬಾಕಿ ಇದೆ. ಮಂಗಳೂರು ಉತ್ತರ ಮತ್ತು ದಕ್ಷಿಣ, ಅದು ಅವರದು 8ನೇ ತಾರೀಕಿಗೆ ಸಮಾವೇಶ ನಡೀತದೆ. ಉಳಿದ ಎಲ್ಲ ಯಾರು ವೋಟರ್ಸ್ ಇದ್ದಾರೆ ಅವರ ಸಮಾವೇಶಗಳು ಇವತ್ತಿಗೆ ಮುಗೀತದೆ. ಇನ್ನು 8 ತಾರೀಕಿಗೆ ನಮ್ಮದು ನಾಳೆ ದಕ್ಷಿಣ ಮತ್ತು ಉತ್ತರದ್ದು ನಡೀತದೆ. ಎಲ್ಲ ನಮ್ಮದು ಪ್ರಿಪರೇಷನ್ 110% ಆಗಿದೆ ಅಂತ ಹೇಳ್ಬೋದು. ನಾವು ಈ ಸಲ ವಿಶೇಷವಾದ ಒಂದು ಕೆಲಸವನ್ನು ಕೈಗೊಂಡಿದ್ದೇವೆ. ಪ್ರಾತ್ಯಕ್ಷಿತೆ, ಚುನಾವಣೆಗೆ ಹೇಗೆ ಓಟು ಹಾಕುವುದು ಎನ್ನುವುದನ್ನು ಪ್ರಾತ್ಯಕ್ಷಿಕೆ ಮೂಲಕ ನಾವು ತೋರಿಸಿಕೊಟ್ಟಿದ್ದೇವೆ. ಯಾಕಂದರೆ ಈ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಸುಮಾರು 300 ಚಿಲ್ಲರೆ ಮತಗಳು ಅಸಿಂಧುವಾಗಿವೆ. ಒಬ್ಬ ಚುನಾಯಿತ ಪ್ರತಿನಿಧಿ ಮತ್ತೊಬ್ಬ ಪ್ರತಿನಿಧಿಯನ್ನು ಚುನಾಯಿಸಬೇಕಾದ್ರೆ ಇಂತಹ 300 ಚಿಲ್ಲರೆ ಮತಗಳು ಇದು ಹಾಳಾಗುವುದಂದರೆ ಅದಕ್ಕೆ ಅರ್ಥ ಇಲ್ಲ ಅಂತ ಒಂದು ನಾವು ಅದನ್ನು ತೀವ್ರವಾಗಿ ಗಣನೆಗೆ ತೆಗೆದುಕೊಂಡು ರಾಜ್ಯಾಧ್ಯಕ್ಷರ ಇದರ ಮೇರೆಗೆ ಆದೇಶದ ಮೇರೆಗೆ ನಾವು ಇವತ್ತು ಈ ಸಲ ಬಿಜೆಪಿಯಿಂದ ಯಾವುದೇ ಒಂದು ಓಟು ಹಾಳಾಗಲಿಕ್ಕಿಲ್ಲ ಅಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮೂಡಾದ ಅಧ್ಯಕ್ಷರಾದ ರವಿಶಂಕರ್ ಮಿಜಾರ್, ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಟೇಸ್ಟ್ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, jamuns, dry fruit halwas, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.